ನಿರಂತರ ಗೊಂದಲಮಯ ನಿರ್ಧಾರಗಳ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಗುಣಮಟ್ಟ ಕುಸಿತಕ್ಕೆ ಕಾರಣವಾಗಿರುವ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕೂಡಲೇ ರಾಜೀನಾಮೆ ನೀಡಬೇಕೆಂದು ತಿಪಟೂರಿನ ಕಾಂಗ್ರೆಸ್ ಮುಖಂಡ ಶಶಿಧರ್ ಆಗ್ರಹ ಮಾಡಿದರು. ಬಡವರ ಮಕ್ಕಳ ಶಿಕ್ಷಣದ ಹಕ್ಕುಗಳನ್ನು ಇಂದಿನ ಸರ್ಕಾರದ ಜನವಿರೋಧಿ ನೀತಿ ಕಿತ್ತುಕೊಳ್ಳುತ್ತಿದೆ. ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರವನ್ನ ಹದಗೆಡಿಸುವಲ್ಲಿ ಪ್ರಮುಖ ಪಾತ್ರಧಾರಿ ಬಿಸಿ ನಾಗೇಶ್ ಅವರದ್ದಾಗಿದ್ದು, ಕೂಡಲೇ ಸಚಿವ ಬಿಸಿ ನಾಗೇಶ್ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ ಮುಖಂಡ ಶಶಿಧರ್ ಆಗ್ರಹಿಸಿದರು. ಇತ್ತೀಚೆಗಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಂದ ಶುಲ್ಕ ವಸೂಲಿಗೆ ಸುತ್ತೋಲೆ ಹೊರಡಿಸಿದ್ದರು. ಮಕ್ಕಳಿಗೆ ಕೊಡುತ್ತಿದ್ದ ಸೈಕಲ್ಗಳನ್ನ ನಿಲ್ಲಿಸಿದ್ದು ಬಿಸಿ ನಾಗೇಶ್ ಸಚಿವರಾದ ನಂತರ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಒಟ್ಟಾರೆ ಹೇಳುವುದಾದರೆ ತಿಪಟೂರಿನ ಮಾನ ಮರ್ಯಾದೆ ಕಳೆಯದೆ ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದರು. ವರದಿ ಆನಂದ್, ತಿಪಟೂರು. ನಾವು ಅದನ್ನು ಕೇಳಿದ್ವಿ, ನೀವು ಯಾವತ್ತಾದರೂ ಚಪ್ಪಲಿ ಅಥವಾ ಶೂ ಇಲ್ದಲ್ಲಿ ಯಾವ್ದಾದ್ರು ಸ್ಕೂಲ್ಗೆ ಹೋಗಿದ್ರೆ ಆ ಮಕ್ಕಳನ್ನು ಅಷ್ಟೊಂದು ಅವಮಾನವಾಗಿ ಮತ್ತು ಅಸಡ್ಡೆಯಿಂದ ನೋಡಿದ? ಇವರ ಮೂಲಭೂತ ಉದ್ದೇಶಗಳು ಮೂಲಭೂತವಾಗಿ ಏನಿದೆ, ನಮ್ಮ ಮಾತೆತ್ತಿದ್ರೆ ಗುರುಕುಲ ಪದ್ಧತಿ ಅಂತಾರೆ. ಬಹಳಷ್ಟು ಜನಕ್ಕೆ ಪೂರ್ತಿ ಗುರುಕುಲ ಪದ್ಧತಿ ಇದ್ರೆ ಏನು ಅಂತ ಗೊತ್ತಿಲ್ಲ. ಮರಿಬೇಡ್ರಿ, ಸಾವಿತ್ರಿಬಾಯಿ ಫುಲೆ ಬರೋದಕ್ಕೆ ಮುಂಚೆ ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ಲ. ಅದು ಗುರುಕುಲ ಪದ್ಧತಿ. ಯಾರೋ ಒಂದು 10% 20% ಒಳ್ಳೆ ಗುರುಕುಲಗಳು ನಡೆಸಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಮೇಜರ್ ಗುರುಕುಲ ಪದ್ಧತಿ ಏನಿತ್ತು, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಿರಾಕರಿಸಿತ್ತು. ದಲಿತರಿಗೆ ಶಿಕ್ಷಣ ಇರಲಿಲ್ಲ, ಶೂದ್ರರಿಗೆ ಶಿಕ್ಷಣ ಇರಲಿಲ್ಲ, ಉಳ್ಳವರಿಗೆ ಮತ್ತೆ ಯಾರು ಮೇಲ್ವರ್ಗದವರಿಗೆ ಮಾತ್ರ ಶಿಕ್ಷಣ ಇತ್ತು. ಇದನ್ನ ಬಹಳಷ್ಟು ಗುರುಕುಲ ಪದ್ಧತಿಗಳು ಅಡಾಪ್ಟ್ ಮಾಡ್ಕೊಂಡಿದ್ದು. ನಾವು ಆ ಗುರುಕುಲ ಪದ್ಧತಿಗೆ ವಾಪಸ್ ಮಾಡ್ತೀವಿ. ಮೊನ್ನೆ ಇನ್ನೊಂದು ಮಾಡಿದ್ರು, ವೇದಗಣಿತ. ಯಾವುದೇ ಗಣಿತ ತಜ್ಞರು ಈ ವೇದ ಗಣಿತವನ್ನ ಇದು ಗಣಿತದ ಒಂದು ಭಾಗ ಅಂತ ಒಪ್ಕೊಂಡಿಲ್ಲ. SC/ST ಕಾರ್ಪೊರೇಷನ್ ಇಂದ ಒಂದು ಗ್ರಾಮ ಪಂಚಾಯತಿಯಿಂದ 1 ಲಕ್ಷ ರೂಪಾಯಿನ ವಿತ್ತು ಸಮವಸ್ತ್ರದೊಂದಿಗೆ ವೇದ ಗಣಿತ ಕಲಿಸ್ತೀವಿ ಅಂತ ಹೊರಟರು. ಅದು ಬ್ಯಾಕ್ಫೈರ್ ಆಯ್ತು. ಈಗ ಅದನ್ನು ಸುಮ್ಮನಾಗಿದೆ. ಈಗ ಮೂರನೇದು ಏನು ಇವರು ಮಂತ್ರಿ ಆದಾಗ್ಲಿಂದ ಒಂದು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿ ಎಲ್ಲ ನಾವು ಏನು ಗೌರವಿಸ್ತಕ್ಕಂಥ ವಿಷನರೀಸ್ಗಳಿದ್ರು, ನಾವು ಗೌರವಿಸ್ತಕ್ಕಂಥ ದಾರ್ಶನಿಕರಿದ್ರು, ಅವ್ರನ್ನ ಅವಮಾನ ಮಾಡಿದ್ರು. ನಂತರ ಇದ್ಯಾವುದೋ ವೇದಗಣಿತ ಅಂತ ಮಾಡಿ SC/ST ಫಂಡನ್ನ ಅಲ್ಲಿ ಡೈವರ್ಟ್ ಮಾಡಕ್ ನೋಡಿದ್ರು. ಈಗ ಈ ಸುತ್ತೋಲೆ 100 ರೂಪಾಯಿ ಕೊಡಿ. ಅಲ್ಲ ಸ್ವಾಮಿ, ಈ SDMCದು ಸ್ಕೂಲ್ದು ಪ್ರತಿ ಸರಿ ಒಂದು ಅನ್ಯಾಯ ಮಾಡಬೇಡಿ, ತಿಪಟೂರಿನ ಮರ್ಯಾದೆ ತೆಗಿಬೇಡಿ. ದಯವಿಟ್ಟು ರಾಜೀನಾಮೆ ಕೊಟ್ಟು ಬಡವರ ಮಕ್ಕಳ ಎಜುಕೇಷನ್ ಏನು ವಿದ್ಯೆ ಸ್ಕೂಲ್ಗಳು ಉದ್ಧಾರ ಆಗೋದಕ್ಕೆ ಅನುವು ಮಾಡಿ. ನಿಮ್ಮ ಕೈಲಿ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ನೋಡಿ, 1 ವರ್ಷ ಆಗೋಯ್ತು ಅನ್ಸುತ್ತೆ, 1.5 ವರ್ಷ ಆಗ್ತಾ ಬಂತು. ಒಂದೇ ಒಂದು ಮಾದರಿ ಸ್ಕೂಲ್ ಅನ್ನೋದು ನಮ್ಮ ತಾಲೂಕಲ್ಲಿ ಇನ್ನೂ ಮಾಡಿಲ್ಲ.